ದೇಶ ಲಾಕ್ಡೌನ್ ಆಗಿದೆ. ಈ ನಡುವೆ ಎಲ್ಲವೂ ಮುಗಿದು ಹೋಯಿತು ಅಂತ ಕೂರುವಂತಹ ಮಧ್ಯೆ ಹೊಸ ಯೋಚನೆಗಳು ಕೂಡ ಮೊಳಕೆಯೊಡಿತಾ ಇದೆ. ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಈ ಯೋಜನೆ. ಇನ್ನು ಮುಂದೆ ವಾಹನಕ್ಕೆ ಪೆಟ್ರೋಲ್ ಡೀಸೆಲ್ ಬೇಕು ಅಂತ ಅನ್ನೋದಾದ್ರೆ ನಾವು ನೇರವಾಗಿ ಪೆಟ್ರೋಲ್ ಪಂಪ್ಗಳಿಗೆ ಹೋಗಬೇಕಾದಂತಹ ಅವಶ್ಯಕತೆ ಇಲ್ಲ. ಅದೇ ನೀವಿದ್ದಲ್ಲಿಗೆ ಬರುತ್ತೆ. ಅದು ಹೇಗೆ ಏನು ಅಂತ ಕೇಳೋದಾದ್ರೆ ಈ ರಿಪೋರ್ಟ್ ನೋಡಿ. ದೇಶವು 3ನೇ ಲಾಕ್ಡೌನ್ನಲ್ಲಿದೆ. ಉದ್ಯಮಗಳೆಲ್ಲವೂ ಸ್ತಬ್ಧಗೊಂಡಿದೆ. ಆರ್ಥಿಕತೆ ಕುಸಿದಿದೆ. ಎಲ್ಲರಿಗೂ ಬೇಕಾದಾಗ ಮನೆಯಿಂದ ಹೊರಗಡೆಗೆ ಬರೋದಿಕ್ಕೆ ಆಗ್ತಾ ಇಲ್ಲ. ಇಂತಹ ಸಂದರ್ಭಗಳಲ್ಲಿ ನೋಡಿ ವಿನೂತನ ಯೋಚನೆಗಳು ಹೊಳೆಯೋದು. ಅಂತೆಯೇ ಮಂಗಳೂರಿನ ಬಿಪಿಸಿಎಲ್ ಕಂಪನಿಯು ವಿನೂತನ ಪ್ರಯತ್ನವನ್ನ ಮಾಡಿದೆ. ಅದು ಏನು ಅಂದ್ರೆ ಮನೆ ಬಾಗಿಲಿಗೆ ಡೀಸೆಲ್ ಅನ್ನ ಪೂರೈಕೆ ಮಾಡುವುದು. ಹೌದು, ಇನ್ನು ಮುಂದೆ ಡೀಸೆಲ್ಗಾಗಿ ನೇರವಾಗಿ ಪೆಟ್ರೋಲ್ ಬಂಕಿಗೆ ಹೋಗೋ ಅಗತ್ಯವಿಲ್ಲ. ನಿಮ್ಮ ಮನೆ ಬಾಗಿಲಿಗೆ ಇಂಧನವನ್ನ ಹೊತ್ತು ಟ್ಯಾಂಕರ್ ಪಂಪ್ ಬರುತ್ತೆ. ಅಲ್ಲಿಂದಲೇ ನೀವು ಡೀಸೆಲ್ ತುಂಬಿಸಿಕೊಳ್ಳಬಹುದು. ಬಿಪಿಸಿಎಲ್ ಡೀಲರ್ ಆಗಿರುವ ಉಳ್ಳಾಲದ ಎಂಎ ಕೃಷ್ಣ ನಾಯಕ್ ಅಂಡ್ ಕಂಪನಿ ಈ ಪ್ರಯತ್ನವನ್ನ ಆರಂಭಿಸಿದೆ. ಈ ಮೂಲಕ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಬಿಪಿಸಿಎಲ್ ಮನೆ ಬಾಗಿಲಿಗೆ ಡೀಸೆಲ್ ಪೂರೈಸುವ ವ್ಯವಸ್ಥೆಯನ್ನ ಮಾಡಿದೆ. ಇಲ್ಲಿ ಸಾಮಾನ್ಯವಾಗಿ ಇಂಧನ ಸಾಗಿಸುವ ಟ್ಯಾಂಕರ್ಗೆ ಮೀಟರ್ ಅಳವಡಿಕೆ ಮಾಡಲಾಗಿದೆ. ಈ ವಾಹನದ ಮೂಲಕ ಏಕಕಾಲಕ್ಕೆ 4,000 ಲೀಟರ್ ಡೀಸೆಲ್ ಪೂರೈಸಬಹುದಾಗಿದ್ದು, ಇಂಧನ ತುಂಬಿದ ವೇಳೆ ಸ್ಥಳದಲ್ಲಿ ಪ್ರಿಂಟೆಡ್ ಬಿಲ್ ಲಭಿಸಲಿದೆ. ಈ ಮೊಬೈಲ್ ಪಂಪ್ನಿಂದ ಬೃಹತ್ ಪ್ರಮಾಣದ ಜನರೇಟರ್ಗಳು, ಅರ್ತ್ ಮೂವರ್ಗಳು, ಕ್ರಷರ್ಗಳಲ್ಲಿನ ಯಂತ್ರಗಳಿಗೆ ನೇರವಾಗಿ ಇಂಧನ ಪೂರೈಸಬಹುದಾಗಿದೆ. ಈ ಮೂಲಕ ಬಿಪಿಸಿಎಲ್ ಮಾಡಿರುವ ಪ್ರಯತ್ನ ಅನೇಕ ಉದ್ದಿಮೆಗಳಿಗೆ ವರದಾನವಾಗಲಿದೆ. ಶರಸಾಲ್ಯಾನ್, ವಿ4 ನ್ಯೂಸ್ 24/7 ಮಂಗಳೂರು.